ನಾನು ಉಡುಪಿ ಜಿಲ್ಲೆಗೆ ಬಂದಷ್ಟು ಯಾವ ಜಿಲ್ಲೆಗೂ ಬಂದಿಲ್ಲ. ಉಡುಪಿ, ಕೋಟ, ಹೆಬ್ರಿ, ಕುಂದಾಪುರಕ್ಕೆ ಹಿಂದೆ ಅನೇಕ ಬಾರಿ ಬಂದಿದ್ದ. ಸ್ವಲ್ಪ ದಿನ ಉಡುಪಿಗೆ ಹೋಗದಿದ್ದರೆ ನಮ್ಮವರೆಲ್ಲ ತವರು ಮನೆಗೆ ಹೋಗುವುದಿಲ್ವಾ ಎಂದು ಪ್ರಶ್ನಿಸುತ್ತಾರೆ. ಅಷ್ಟರ ಮಟ್ಟಿಗೆ ನಮ್ಮ ಉಡುಪಿ ಜಿಲ್ಲೆ ಬಳ್ಳಾರಿಯಲ್ಲಿ ಮನೆ ಮಾತಾಗಿದೆ. ನಾನು ಉಡುಪಿ ಜಿಲ್ಲೆಯ ಮನೆ ಮಗಳು, ಇದು ನನ್ನ ತವರು ಮನೆ ಎಂದು ಜಾನಪದ ಅಕಾಡೆಮಿಯ ಅಧ್ಯಕ್ಷೆ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಮಂಜಮ್ಮ ಜೋಗತಿ ಹೇಳಿದರು. ಯಕ್ಷಕಾಶಿ ಕುಂದಾಪುರದ ನೆಹರು ಮೈದಾನದಲ್ಲಿ ಉದ್ಯಮಿ ಮಂಜುನಾಥ್ ಪೂಜಾರಿ ಬೆಳ್ಳಾಡಿ ಸಾರಥ್ಯದಲ್ಲಿ ಪ್ರದರ್ಶನಗೊಂಡ ಅಮರಾವತಿಯ ಅಮರಚರಿತೆ ಯಕ್ಷಗಾನಕ್ಕೂ ಮುನ್ನ ನಡೆದ ಸಭಾ ಕಾರ್ಯಕ್ರಮದಲ್ಲಿ ದೂರದ ಹರಿಹರ ಮಠದಿಂದ ಆಗಮಿಸಿದ ನಿಜಗಜ ರಾಜನಿಂದ ಸನ್ಮಾನಗೊಂಡ ಬಳಿಕ ಅವರು ಮಾತನಾಡಿದರು. ನಾವೆಲ್ಲರೂ ಅಮರಾವತಿಯ ವೈಭವವನ್ನ ನಿಜವಾಗಿ ಕಂಡಿಲ್ಲ. ಆದರೆ ಮಂಜುನಾಥ ಬೆಳ್ಳಾಡಿಯವರ ಆಯೋಜನೆಯಲ್ಲಿ ನಿಜವಾದ ಆನೆಯನ್ನ ಕರೆಸಿ ಯಕ್ಷಕಾಶಿ ಕುಂದಾಪುರದಲ್ಲಿ ಅಮರಾವತಿಯನ್ನ ಸೃಷ್ಟಿ ಮಾಡಿರುವುದು ಶ್ಲಾಘನೀಯ ಕಾರ್ಯ. ವಿಶೇಷವಾಗಿ ನನ್ನನ್ನು ಸನ್ಮಾನಿಸಿ ಐರಾವತ ಮೂಲಕ ಹೊರಹಾಕಿ ಗೌರವ ಸಲ್ಲಿಸಿರುವುದು ನನ್ನ ಜೀವನದಲ್ಲಿ ಮರೆಯಲಾಗದ ನೆನಪುಗಳಲ್ಲೊಂದು ಎಂದು ಹೇಳಿದರು. ನನ್ನಂತಹ ಮಗು ನಿಮ್ಮ ಮನೆಯಲ್ಲಿ ಹುಟ್ಟಿದ್ರೆ ಖಂಡಿತ ಅವನನ್ನ ಮನೆಯಿಂದ ಹೊರಗೆ ಹಾಕಬೇಡಿ. ಅಂತಹ ಮಕ್ಕಳು ಹುಟ್ಟಿದರೆ ಅವರಿಗೆ ವಿದ್ಯಾಭ್ಯಾಸವನ್ನ ಕೊಡಿಸಿ. ವಿದ್ಯಾಭ್ಯಾಸ ಕೊರತೆಯಿಂದಾಗಿ ನನ್ನ ತೃತೀಯ ಲಿಂಗಿಗಳು ಅನೈತಿಕ ಚಟುವಟಿಕೆಗಳಿಗೆ ಮುಂದಾಗುತ್ತಿದ್ದಾರೆ. ಅಂತಹ ಚಟುವಟಿಕೆಗಳು ಬಂದಾಗಬೇಕು. ಕೊಲೆಗಡುಕ ಮಗನನ್ನ ಮಗ ಎಂದು ಒಪ್ಪಿಕೊಳ್ಳುತ್ತೀರಿ, ಆದರೆ ಯಾವ ತಪ್ಪನ್ನ ಮಾಡದೇ ಇರುವ ನಮ್ಮನ್ಯಾಕೆ ಮಗ ಎಂದು ಒಪ್ಪಿಕೊಳ್ಳುವುದಿಲ್ಲ? ನೀವು ಯಾವತ್ತೂ ಅಂಥವರನ್ನ ಒಪ್ಪಿಕೊಂಡು ತಬ್ಬಿಕೊಳ್ಳುವುದಿಲ್ಲವೋ ಅಲ್ಲಿಯ ತನಕ ಅನೈತಿಕ ಚಟುವಟಿಕೆಗಳು ನಿಲ್ಲುವುದಿಲ್ಲ ಎಂದು ಮಂಜಮ್ಮ ಜೋಗತಿ ಗದ್ಗದಿತರಾದ್ರು. ಹೆಬ್ರಿಯಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ಒಂದು ದರ್ಶನ ಪಡೆದೆ. ಉಡುಪಿಯಲ್ಲಿ ನನ್ನ ಅಕಾಡೆಮಿಯಿಂದ ಜಾನಪದ ತರಬೇತಿ ಶಿಬಿರವನ್ನ ಮಾಡಿದೆ. ಇವತ್ತು ನಾನು ಹೆಚ್ಚು ಉಡುಪಿಗೆ ಬರ್ತಾ ಇದ್ದೀನಿ ಅಂದ್ರೆ ನಮ್ಮ ಕಡೆಯವರೆಲ್ಲ ಕೇಳ್ತಿರ್ತಾರೆ, ಏನಮ್ಮ ತವ್ರ ಮನೆಗೆ ಹೋಗಿಲ್ಲ ನೀನು ಅಂತ ಹೇಳ್ತಿರ್ತಾರೆ. ತವ್ರ ಮನೆಗೆ ಹೋಗಿಲ್ಲ ಅಂತ ಏನ್ ತವ್ರ ಮನೆ ಅಂದ್ರೆ ನಿಮ್ಮ ಉಡುಪಿಗೆ ಹೋಗಿಲ್ಲ ನಮ್ಮ ಅಂತ ಕೇಳ್ತಿರ್ತಾರೆ. ಅಷ್ಟು ಮಟ್ಟಿಗೆ ನಮ್ಮ ಉಡುಪಿ ಜಿಲ್ಲೆ ಬಳ್ಳಾರಿ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿದೆ. ಮಂಜಮ್ಮ ಜೋಗತಿ ಪದೇ ಪದೇ ಉಡುಪಿಗೆ ಹೋಗ್ತಾ ಇರ್ತಾರೆ, ಪದೇ ಉಡುಪಿಗೆ ಹೋಗ್ತಾ ಇರ್ತಾರೆ ಅಂತ. ಇವತ್ತು ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನ ಮಾಡಿ ನಮ್ಮನ್ನೆಲ್ಲ ಕರೆದು ಗೌರವಿಸಿದಾರಲ್ಲ, ಆ ಮಂಜುನಾಥನಿಗೆ ಈ ವೇದಿಕೆ ಮೇಲೆ ಎಲ್ಲರ ಆಶೀರ್ವಾದ ಅವನಿಗಿರ್ಲಿ. ಇನ್ನೂ ಹೆಚ್ಚಿನ ಮಟ್ಟದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಕ್ಕಂಥ ಶಕ್ತಿಯನ್ನ ಕೊಡ್ಲಿ ಆ ದೇವರು ಅಂತ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಇಂಥ ಕಾರ್ಯಕ್ರಮಗಳಿಗೆ. ಇವತ್ತು ನೋಡ್ರಿ, ನಮ್ಮ ದಕ್ಷಿಣ ಕಾಶಿಗೆ ಬಂದ್ರೆ ಇದು ಶ್ರೀರಾಮಚಂದ್ರ ಓಡಾಡಿದಂಥ ನೆಲ ಅಂತ ವಿದೇಶಿಯರು ಅಲ್ಲಿಯ ಮಣ್ಣನ್ನು ತೆಗೆದುಕೊಂಡು ಹೋಗ್ತಾರೆ, ಅಲ್ಲಿಯ ಮಣ್ಣನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಇನ್ನು ಮುಂದೆ ವಿದೇಶದಿಂದ ಬರ್ತಕ್ಕಂಥ ಈ ಯಕ್ಷಗಾನ ಕಾಶಿಗೆ ಬಂದಂಥವ್ರು ಇದು ಯಕ್ಷಕಾಶಿ ಅಂತೇಳಿ ಇಲ್ಲಿಯ ಮಣ್ಣನ್ನು ಮುಟ್ಟಿ ಕಣ್ಣಿಗೆ ಹೊತ್ಕೋಬೇಕು, ಇಲ್ಲಿಯ ಮಣ್ಣನ್ನು ಮುಟ್ಟಿ ತಲೆಗೆ ಹೊತ್ಕೋಬೇಕು, ಇಲ್ಲಿಯ ಒಂದಿಡೀ ಮಣ್ಣನ್ನು ತೆಗೆದುಕೊಂಡು ಹೋಗಿ ಅವರಲ್ಲಿ ಇಟ್ಟು ಪೂಜೆ ಮಾಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ಹೇಳೋದಕ್ಕೆ ಇವತ್ತು ತಮ್ಮೆಲ್ಲರ ಮುಂದೆ ಸಾಕ್ಷಿಯಾಗಿ ನಾನು ನಿಂತಿದ್ದೀನಿ. ನನ್ನಂತ ಮಗು ನಿಮ್ಮ ಮನೆಯಲ್ಲಿ ಹುಟ್ಟಿದರೆ ಖಂಡಿತ ಅವರನ್ನ ಮನೆ ಬಿಡಿಸಿ ಹೊರಗೆ ಹಾಕ್ಬೇಡ್ರಿ ಅಂತ ನಾನು ಇಷ್ಟೇ ಕೇಳೋದು. ನನಗೆ ಇವತ್ತು ಹೂವಿನಾರ ಹಾಕಿ ಸನ್ಮಾನ ಕೊಟ್ಟಿದ್ದು ಗೌರವವಲ್ಲ. ನನ್ನಂತ ಮಕ್ಕಳು ನಿಮ್ಮ ಮನೆಯಲ್ಲಿ ಹುಟ್ಟಿದ್ರೆ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಹುಟ್ಟಿದ್ರೆ ಖಂಡಿತ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿ. ಅಷ್ಟೇ ಸಾಕು. ಅವರಿಗೆ ಅರಮನೆ ಬೇಡ, ಬಳ್ಳಿ ಬೇಡ, ಬಂಗಾರ ಬೇಡ, ಅವರಿಗೆ ದುಡ್ಡು ಬೇಡ, ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ರಿ. ವಿದ್ಯಾಭ್ಯಾಸದ ಕೊರತೆಯಿಂದ ನನ್ನ ತೃತೀಯ ಲಿಂಗಿಗಳ ನೈತಿಕ ಚಟುವಟಿಕೆಗಳಿಗೆ ಮುಂದಾಗ್ತಾ ಇದ್ದಾರೆ. ಅಂತ ಚಟುವಟಿಕೆಗಳು ಬಂದಾಗಬೇಕು. ನಿಮ್ಮಲ್ಲಿ ನಾವು, ನಮ್ಮಲ್ಲಿ ನೀವು ಆಗ್ಬೇಕಂದ್ರೆ ಅವರನ್ನ ಮಾಡಬೇಕು. ಯಕ್ಷಕಾಶಿ ಕುಂದಾಪುರದ ನೆಹರು ಮೈದಾನದಲ್ಲಿ ಉದ್ಯಮಿ ಮಂಜುನಾಥ್ ಪೂಜಾರಿ ಬೆಳ್ಳಾಡಿ ಸಾರಥ್ಯದಲ್ಲಿ ಪ್ರದರ್ಶನಗೊಂಡ ಅಮರಾವತಿಯ ಅಮರ ವೈಭವವು ಗಜರಾಜನ ಆಗಮನ ಸಹಿತ ಹತ್ತಾರು ಹೊಸತನಕ್ಕೆ ಸಾಕ್ಷಿಯಾಯಿತು. ಹಿರಿಯ ಯಕ್ಷಗಾನ ಕಲಾವಿದ ಬಳ್ಕೂರು ಕೃಷ್ಣಯಾಚಿ, ಭಾಗವತ ರಾಘವೇಂದ್ರ ಆಚಾರ್ಯ ಜನ್ಸಾಲೆ, ಜಾಗತಿಕ ಬಂಟರ ಸಂಘದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ, ಉಡುಪಿ ಫುಡ್ ಹಬ್ನ ಡಾಕ್ಟರ್ ಅಶೋಕ್ ಶೆಟ್ಟಿ ಬೆಳ್ಳಾಡಿ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮುಂಬೈ ಬಂಟರ ಸಂಘದ ಉಪಾಧ್ಯಕ್ಷ ಉಳ್ತೂರು ಮೋಹನ್ದಾಸ್ ಶೆಟ್ಟಿ, ಮುಂಬೈನ ಆದರ್ಶ್ ಶೆಟ್ಟಿ ಹಾಲಾಡಿ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಜು ಪೂಜಾರಿ, ಉದ್ಯಮಿಗಳಾದ ಡಾಕ್ಟರ್ ವಿಜಯ ಕೃಷ್ಣ ಪಡಕೋಣೆ ಬೆಂಗಳೂರು, ಶರತ್ ಶೆಟ್ಟಿ ಬೆಳ್ಳಾಡಿ, ಜಗದೀಶ್ ಶೆಟ್ಟಿ ಕುದ್ರಕೋಟ್, ಅರವಿಂದ್ ಪೂಜಾರಿ, ಸದಾಶಿವ ಪೂಜಾರಿ, ಸಂಘಟಕ ಮಂಜುನಾಥ್ ಪೂಜಾರಿ ಬೆಳ್ಳಾಡಿ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ ಕುಂದಾಪುರ.